ಮನೆಯ ಬಾಲ್ಕನಿ ಮತ್ತು ಟೆರೆಸ್ ಅಲ್ಲದೆ ಮನೆ ಅಂಗಳದಲ್ಲಿ ಒಣ ಹಾಕಿದ್ದ ಮಹಿಳೆಯರ ಬೇಳೆ ಬಾಳುವ ಸಲ್ವಾರ್ ಒಳ ಉಡುಪುಗಳನ್ನು ಕದ್ದೊಯ್ದಲ್ಲದೆ ಮನೆ ಬಾಗಿಲ ಲಾಕರ್ಗೆ ಕಿಡಿಗೇಡಿಗಳು ಕಾಂಡೋಮ್ ಸಿಕ್ಕಿಸಿ ವಿಕೃತಿ ಮೆರೆದ ಘಟನೆ ನಿನ್ನೆ ರಾತ್ರಿ ಮಂಗಳೂರು ಹೊರವಲಯದ ಉಳ್ಳಾಲ ಬೈಲ್ನಲ್ಲಿ ನಡೆದಿದೆ. ಉಳ್ಳಾಲ ಬೈಲ್ನ ಗೇರು ಕೃಷಿ ಸಂಶೋಧನಾ ಕೇಂದ್ರದ ಬಳಿಯ ಸುಂದರ್ ಎನ್ನುವರ ಮನೆ ಮೇಲಿರುವ ಬಾಡಿಗೆ ನಿವಾಸಿಗಳ ಬೆಳೆ ಬಾಳುವ ಬಟ್ಟೆಗಳನ್ನು ಯಾರೋ ವಿಕೃತರು ಕಳವುಗೈದಿದ್ದಾರೆ. ಬಾಡಿಗೆ ಮನೆಯ ಮಹಿಳೆ ಮತ್ತು ಆಕೆ ಮಗಳ ಬೆಳೆ ಬಾಳುವ ಸಲ್ವಾರ್ ಮತ್ತು ಒಳ ಉಡುಪುಗಳನ್ನು ಬಾಲ್ಕನಿ ಮತ್ತು ಟೆರೆಸ್ ಮೇಲೆ ನಿನ್ನೆ ಸಂಜೆ ಒಣ ಹಾಕಲಾಗಿತ್ತು. ಬೆಳಿಗ್ಗೆ ಬಾಡಿಗೆ ಮನೆ ಜಮಾನ ಎದ್ದಾಗ ಮುಖ್ಯ ಬಾಗಿಲಿನ ಲಾಕರ್ಗೆ ಕಾಂಡೋಮನ್ನು ಸಿಕ್ಕಿಸಿರುವುದು ಬೆಳಕಿಗೆ ಬಂದಿದೆ. ಸ್ವಲ್ಪ ಹೊತ್ತಲ್ಲಿ ಒಣ ಹಾಕಲಾಗಿದ್ದ ಉಡುಪುಗಳು ಕೂಡ ಕಳವಾಗಿದೆ. ವಿಶೇಷವೆಂದರೆ ಬಾಡಿಗೆ ಯಜಮಾನನ ಬೆಳೆ ಬಾಳುವ ಶರ್ಟ್, ಟಿ ಶರ್ಟ್, ಪ್ಯಾಂಟ್ಗಳನ್ನು ಬಿಟ್ಟು ಹೋಗಿದ್ದಾರೆ. ಪಕ್ಕದ ಮನೆಯಿಂದಲೂ ಮಹಿಳೆಯರ ಒಳ ಉಡುಪುಗಳನ್ನು ಕದ್ದೊಯ್ಯಲಾಗಿದೆ. 7,000 ಬೆಳೆ ಬಾಳುವ ಉಡುಪನ್ನು ಕಳವುಗೈಯಲಾಗಿದೆ ಎಂದು ತಿಳಿದು ಬಂದಿದೆ.